ಪೌರತ್ವ ವಿಚಾರ ಮಂಗಳೂರಿನಲ್ಲಿ ಮತ್ತೆ ಕಿಚ್ಚು ಹಚ್ಚಿದೆ. ಪೌರತ್ವ ಕಾಯ್ದೆ ಬೆಂಬಲಿಸಿ ಕಡಲನಗರಿಯಲ್ಲಿ ಲಕ್ಷಾಂತರ ಜನ ಒಂದಾಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪೌರತ್ವ ಕಾಯ್ದೆಯ ಬಗ್ಗೆ ಮಂಗಳೂರಿನಲ್ಲಿ ಘಂಟಾಘೋಷ ಮೊಳಗಿಸಿದ್ದು, ಭಾರತದ ಯಾವುದೇ ಮುಸ್ಲಿಮನಿಗೂ ಇದರಿಂದ ತೊಂದರೆಯಾಗಲ್ಲ ಎಂದು ಸಾರಿದ್ದಾರೆ. ಮುಸ್ಲಿಮರನ್ನ ಎತ್ತಿಗಟ್ಟುವ ಪ್ರತಿಪಕ್ಷಗಳದ್ದು ದೊಡ್ಡ ಪಿತೂರಿ ಅಂತ ಕಿಡಿಕಾರಿದ್ದಾರೆ. ಕರಾವಳಿಯಲ್ಲಿ ಪೌರತ್ವ ಕಾಯ್ದೆ ಬೆಂಬಲಿಸಿ ಕೇಸರಿ ಜೈಕಾರ. ಮುಸ್ಲಿಮರನ್ನ ಎತ್ತಿ ಕಟ್ಟಿದ್ದೀರಿ, ಕಾಂಗ್ರೆಸ್ಗೆ ತಿವಿದ ರಾಜನಾಥ್. ಹೆಜ್ಜೆ ಹೆಜ್ಜೆಗೂ ಕೇಸರಿ ಪಾಳೆಯದ ಹಾರಾಟ. ಪೌರತ್ವ ಕಾಯ್ದೆ ಬೆಂಬಲಿಸಿ ಹಾಕಿಕೊಂಡಿದ್ದ ಟೋಪಿಗಳ ಒಳಗಿಂದ ಜೈಕಾರ. ಕರಾವಳಿ ಕೇಸರಿ ಪಾಳೆಯದ ಪ್ರಭಾವಿ ನೆಲ ಅನ್ನುವುದನ್ನ ಬಿಜೆಪಿ ನಾಯಕರು ಮತ್ತೆ ಸಾಬೀತುಪಡಿಸಿದ್ದಾರೆ. ಪೌರತ್ವ ಕಾಯ್ದೆ ವಿರೋಧಿಸಿ ಲಕ್ಷಾಂತರ ಜನ ಸೇರಿದ ಮಂಗಳೂರಿನಲ್ಲಿ ಕಾಯ್ದೆ ಬೆಂಬಲಿಸಿ ಲಕ್ಷಾಂತರ ಜನರನ್ನ ಒಗ್ಗೂಡಿಸಿದ್ದಾರೆ. ಮಂಗಳೂರು ಹೊರವಲಯದ ಬಂಗ್ರಕೂಳೂರಿನಲ್ಲಿ ನಡೆದ ಬೃಹತ್ ಜನಜಾಗೃತಿ ಸಮಾವೇಶದಲ್ಲಿ ಕೇಸರಿ ಪಾಳೆಯ ಅಬ್ಬರಿಸಿದ್ದು ವಿರೋಧ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ ಮೊಳಗಿಸಿದೆ. ಹೌದು, ಪೌರತ್ವ ಕಾಯ್ದೆ ಎನ್ಆರ್ಸಿ ಎನ್ಪಿಆರ್ ಬಗ್ಗೆ ಹೆಚ್ಚು ಕಿಚ್ಚು ಕಾಣಿಸಿಕೊಂಡಿದ್ದು ಉತ್ತರ ಪ್ರದೇಶ ಬಿಟ್ರೆ ಕರಾವಳಿಯ ಮಂಗಳೂರಿನಲ್ಲೇ. ಹೀಗಾಗಿ ಕಾಯ್ದೆಯ ಬಗ್ಗೆ ಸಮರ್ಥನಾ ಸಮಾವೇಶ ಬಿಜೆಪಿಗೆ ಅನಿವಾರ್ಯವಾಗಿತ್ತು. ಆರಂಭದಲ್ಲಿ ಬಿಜೆಪಿ ಗೃಹ ಸಚಿವ ಅಮಿತ್ ಶಾರನ್ನ ಕರೆಸಲು ಯೋಚನೆ ಹಾಕಿತ್ತು. ಕೊನೆ ಕ್ಷಣದಲ್ಲಿ ಅಮಿತ್ ಶಾ ಬಿಟ್ಟು ಬಿಜೆಪಿಯ ಮಾಜಿ ಅಧ್ಯಕ್ಷ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಕರೆಸಿ ಕಾಯ್ದೆಯ ಬಗ್ಗೆ ಜನರಿಗೆ ವಾಗ್ದಾನ ನೀಡುವಂತೆ ಮಾಡಿದ. 1 ಲಕ್ಷಕ್ಕೂ ಹೆಚ್ಚು ಸೇರಿದ್ದ ಜನರನ್ನ ನೋಡಿದ ರಾಜನಾಥ್ ಸಿಂಗ್ ಇಷ್ಟು ದೊಡ್ಡ ಸಮಾವೇಶ ಉದ್ದೇಶಿಸಿ ಇದೇ ಮೊದಲಿಗೆ ಮಾತನಾಡುತ್ತಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಪಾಕಿಸ್ತಾನದಲ್ಲಿರುವ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡಲು 1949ರಲ್ಲಿ ಕಾಂಗ್ರೆಸ್ ನಾಯಕರೇ ಹೇಳಿದ್ರು. 2004ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಲೋಕಸಭೆಯಲ್ಲಿ ಈ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದ್ರು. ಆದರೆ ಕಾಯ್ದೆಗೆ ತಿದ್ದುಪಡಿ ಆಗಲಿಲ್ಲ. ಈಗ ಮೋದಿ ಸರ್ಕಾರ ಆ ಕೆಲಸ ಮಾಡಿದಾಗ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ, ಮುಸ್ಲಿಮರನ್ನ ಎತ್ತಿಕಟ್ಟುವ ಕೆಲಸ ಮಾಡುತ್ತಿದೆ. ಈ ಕಾಯ್ದೆಯಿಂದ ಯಾವುದೇ ಭಾರತೀಯ ಮುಸ್ಲಿಮನಿಗೂ ತೊಂದರೆಯಾಗಲ್ಲ. ಎನ್ಪಿಆರ್ ಬರಿಯ ಜನಗಣತಿಯಷ್ಟೇ, ಅವರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. चोट पहुंचाने वाला यह कानून नहीं है। नागरिकता संशोधन कानून कुछ समुदाय के धार्मिक भाव को सुरक्षा देने का कानून है, न कि किसी समुदाय विशेष और धर्म को चोट पहुंचाने का कानून है। पर नफरत की स्याही से जो लोग इतिहास लिखने की कोशिश कर रहे हैं, वह इस कानून की अच्छाई को कैसे देख पाएंगे, इसकी आप सहज ही कल्पना कर सकते हैं। इसमें उन्हें अच्छाई नहीं दिखाई देती है। पर आज इस मंगलुरु की धरती से इतना ही कहना चाहूंगा मेरे बहनों भाइयों, कि नेक इरादों को कोई भी नापाक कोशिश धूमिल नहीं कर सकती है, चाहे उसके लिए कितनी भी वह कोशिश क्यों। ಇದಲ್ಲದೆ ತ್ರಿವಳಿ ತಲಾಖ್, ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ ನೀಡುವ 370 ವಿಧಿ ರದ್ದತಿಯ ಬಗ್ಗೆಯೂ ಪ್ರಸ್ತಾಪಿಸಿದ ರಾಜನಾಥ್ ಸಿಂಗ್ ಮುಂದಿನ ಗುರಿ ಪಿಒಕೆಯಾಗಿದ್ದು ಅದನ್ನ ಪಡೆದೇ ತೀರುವುದಾಗಿ ಶಪಥ ಮಾಡಿದ್ರು. ಅಲ್ಲದೆ ಕಾಶ್ಮೀರದಿಂದ ಹೊರಹಾಕಲ್ಪಟ್ಟಿದ್ದ ಕಾಶ್ಮೀರಿ ಪಂಡಿತರನ್ನೇ ಮತ್ತೆ ಅದೇ ಜಾಗದಲ್ಲಿ ಕೂರಿಸ್ತೀವಿ ಅಂತ ಹೇಳಿದ್ರು. काश्मीर के रहने वाले लोगों के साथ भारत की सरकार ज्यादती कर रही है, जुल्म कर रही है। ऐसे सवाल पाकिस्तान बराबर अंतर्राष्ट्रीय मंचों पर उठाता रहा है। बहनों भाइयों, हम लोगों के पास कोई विकल्प नहीं था। अब इस काम को चुटकी बजाकर हमने पूरा कर दिया है। अब पाकिस्तान इसे अंतर्राष्ट्रीय मंच पर उठाने की जरूरत नहीं कर सकता है। लोग कहते हैं कि पाकिस्तान ऑक्युपाइड कश्मीर पीओके का क्या होगा? बहनों भाइयों, भारत की संसद ने तो पहले ही प्रस्ताव पारित कर दिया है कि पीओके, पाक ऑक्युपाइड कश्मीर, यह भारत का हिस्सा है। ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನ ಆಗಮಿಸಿದ್ರು. ಸುಮಾರು 800ಕ್ಕೂ ಹೆಚ್ಚು ಬಸ್, ಕಾರು ಸೇರಿ ಸಾವಿರಾರು ವಾಹನಗಳಲ್ಲಿ ಜನ ಆಗಮಿಸಿದ್ರು. ಮಾತ್ರವಲ್ಲ, ಮೀನುಗಾರರು ಸಹ ಸಿಎಎಗೆ ಬೆಂಬಲ ಸೂಚಿಸಿ
ಸಿಎಎ ಪರವಾಗಿ ಘಂಟಾಘೋಷ ಮೊಳಗಿಸಿದ್ದಾರೆ. ಇನ್ನು ಕೆಲವೊಂದು ಭಿತ್ತಿಚಿತ್ರಗಳು ಸಿಎಎ ಪರ ಸಮಾವೇಶದಲ್ಲಿ ಕಾಣಸಿಕ್ಕಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಂಸದೆ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಮಾತನಾಡಿದ್ರು. ತನ್ನ ಮನೆ ಕಳ್ಕೊಂಡು, ಮಠ ಕಳ್ಕೊಂಡು, ಮನೆಯವರನ್ನು ಕಳ್ಕೊಂಡು, ಹೆಣ್ಮಕ್ಳನ್ನು ಕಳ್ಕೊಂಡು ಭಿಕ್ಷಾರ್ಥಿಗಳಾಗಿ, ಶರಣಾರ್ಥಿಗಳಾಗಿ ಯಾರು ಈ ದೇಶಕ್ಕೆ ಬಂದು ವಾಸ ಆಗಿದಾರೋ ಅವರಿಗೆ ಮಾತ್ರ ಈ ಕಾನೂನು ಅನ್ವಯ ಆಗುತ್ತೆ. ನಾನು ಮಂಗಳೂರಿನ ಮುಸಲ್ಮಾನರಿಗೆ ಕೇಳಕ್ಕೆ ಇಚ್ಛೆ ಬರ್ತೀನಿ, ಈ ಕಾಯ್ದೆಗೂ ನಿಮ್ಗೂ ಏನು ಸಂಬಂಧ? ಲಕ್ನೋದ ಮುಸಲ್ಮಾನರಿಗೆ ಕೇಳಕ್ಕೆ ಇಚ್ಛೆ ಬರ್ತೀನಿ, ಈ ಕಾಯ್ದೆಗೂ ನಿಮ್ಗೂ ಏನು ಸಂಬಂಧ? ಇದೊಂದು ಕೇವಲ ಕಾನೂನಲ್ಲ, ಇದೊಂದು ಜಗತ್ತಿಗೆ ಮಾನವೀಯತೆಯ ಸಂದೇಶ ಕಳಿಸುವಂತ ಒಂದು ಅದ್ಭುತವಾದಂತ ಕಾರ್ಯಯೋಜನೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ, ಸವಾಲಾಗಿ ಸ್ವೀಕಾರ ಮಾಡಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ, ಯಾರೋ ಬೀದಿಗೆ ಬರಲಿ, 1 ಇಂಚು ಕೂಡ ಇದರಿಂದ ಹಿಂದೆ ಹೋಗುವಂತ ಆ ಪ್ರಶ್ನೆ ಇಲ್ಲ. ಇದನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥದ್ದು ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ದಾರೆ. ನಾನು ಇವತ್ತು ಕಾಂಗ್ರೆಸ್ಗರಲ್ಲಿ ಪ್ರಶ್ನೆ ಮಾಡ್ತೇನೆ, ನೀವು ಇವತ್ತು ಈ ರಾಷ್ಟ್ರವನ್ನ ಪೌರತ್ವ ಕಾನೂನನ್ನು ವಿರೋಧ ಮಾಡತಕ್ಕಂಥ, ಈ ರಾಷ್ಟ್ರದಲ್ಲಿ ಬಂದಿರತಕ್ಕಂಥ ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥ ಕೆಲಸದಿಂದ ನೀವು ನಿಜವಾಗಿರ್ತಕ್ಕಂಥ ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸಿಗೆ ಬೆಂಕಿಟ್ಟಿದ್ದೀರಿ, ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸಿಗೆ ಬೆಂಕಿಟ್ಟಿದ್ದೀರಿ. ಸಮಾವೇಶದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಎಸ್ ಅಂಗಾರ, ರಾಜೇಶ್ ನಾಯಕ್, ಸುನಿಲ್ ಕುಮಾರ್, ಸಂಜೀವ ಮಠಂದೂರು, ಡಾ ಭರತ್ ಶೆಟ್ಟಿ, ನಿಯೋಜಿತ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ಮತ್ತಿತರ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಕರಾವಳಿಯ ನೆಲ ಸಿಎಎ ವಿಚಾರದಲ್ಲಿ ಪರ, ವಿರೋಧಿ ಕಿಚ್ಚಿನ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದ್ದು ಉಭಯ ಬಣಗಳ ಮುಂದಿನ ನಡೆ ಕುತೂಹಲ ಸೃಷ್ಟಿಸಿದೆ. ಕ್ಯಾಮರಾ ಪರ್ಸನ್ ಶರತ್ ಸಾಲಿಯನ್ ಜೊತೆ ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.